ದೇವಸ್ಥಾನ ಮತ್ತು ದೈವಸ್ಥಾನಗಳಲ್ಲಿ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರುತ್ತಿರುವ ಕೋಳಿ ಅಂಕ ಈಗ ವಿವಾದದಲ್ಲಿದ್ದು, ಈ ಕುರಿತಂತೆ ದೇವಸ್ಥಾನ ಮತ್ತು ದೈವಸ್ಥಾನ ಆಡಳಿತದವರು ಏನು ಹೇಳುತ್ತಾರೆ ಮತ್ತು ಕಾನೂನಿನ ತೊಡಕುಗಳು ಏನಿವೆ ಎಂಬುದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾನೂನು ಸಚಿವರ ಗಮನಕ್ಕೆ ತಂದು ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡಿ, ಹಿಂದೆ ಕಂಬಳಕ್ಕೂ ಕೂಡ ಸಮಸ್ಯೆ ಬಂದಿತ್ತು, ಕಾನೂನಿನಲ್ಲಿ ಅಡಚಣೆ ಉಂಟಾಗಿತ್ತು. ಆಗ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯವನ್ನ ಕೈಗೊಂಡು ಸರ್ಕಾರವೇ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿತ್ತು. ತೊಡಕಾಗಿದ್ದ ಕಾನೂನಿಗೆ ಅಲ್ಲಿ ಪರಿಹಾರ ಲಭಿಸಿದೆ. ಹಾಗಾಗಿ ಎಲ್ಲಾ ಸಮಸ್ಯೆಗಳಿಗೆ ಕೂಡ ಪರಿಹಾರವಿದೆ. ಕಂಬಳ ವಿಷಯಕ್ಕೆ ಪರಿಹಾರ ಸಿಕ್ಕಿರುವುದರಿಂದ ಕೋಳಿ ಅಂಕ ಕುರಿತ ಈ ಸಮಸ್ಯೆಗೂ ಕೂಡ ಮುಂದಿನ ದಿನಗಳಲ್ಲಿ ಪರಿಹಾರ ಸಿಗಬಹುದು ಅಂತ ಹೇಳಿದರು. ದೇವಸ್ಥಾನ ಹಾಗೂ ದೈವಸ್ಥಾನದ ಆಡಳಿತ ಮುಖ್ಯಸ್ಥರು ಮತ್ತು ಸಮಾಜದ ಹಿರಿಯರು ಬಂದು ಇತಿಹಾಸದಿಂದ ನಡೆದು ಬರುವಂತಹ ಜಾತ್ರೆ ಸಂದರ್ಭದಲ್ಲಿರುವಂತಹ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಅವಕಾಶ ಮಾಡಿಕೊಡಬೇಕಂತ ಇವತ್ತು ಹೇಳಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಗೃಹ ಇಲಾಖೆ ಕೂಡ ಮಾತಾಡೋ ಸಂದರ್ಭದಲ್ಲಿ ಅವರು ಪೊಲೀಸ್ ಇಲಾಖೆ ಅದನ್ನು ಮಾತಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಈ ಆಡಳಿತ ಮುಖ್ಯಸ್ಥವರಿಗೆ ಹೇಳಿದ್ದಾರೆ, ನಾವು 3 ಗಂಟೆ ಅವಧಿಗೆ ಅದನ್ನು ನಾವು ಇವತ್ತು ಕೊಡ್ತೇವೆ, ಸಂಪ್ರದಾಯಕ್ಕೆ ಮಾಡೋದಾದರೆ 3 ಗಂಟೆಯ ಒಂದು ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ. ಅದು ಇವತ್ತು ಸಮಿತಿಯವರು ಕೂತ್ಕೊಂಡು ಚರ್ಚೆ ಮಾಡಿ ಇದರಲ್ಲಿ ಆಗುವಂಥ ವಿಚಾರಗಳು ಅಂತೇಳಿ ಬಹುಶಃ ಅದನ್ನು ಅವರು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಮಾಡೋದು ಕೂಡ ಇಲ್ಲ. ಆದ ಕಾರಣ ಇವತ್ತು ಇದರ ಬಗ್ಗೆ ಏನು ಇವತ್ತು ನಮ್ಮ ದೇವಸ್ಥಾನ ಮತ್ತು ಆಡಳಿತ ಮುಖ್ಯಸ್ಥರು ಅದರ ವಿವರಣೆ ಇಟ್ಟುಕೊಂಡು ಅದರ ಪ್ರಾಮುಖ್ಯತೆ ಮತ್ತು ಅದರ ಸಂಪ್ರದಾಯ ನಮಗೆ ಹೇಳಿದ್ದಾರೆ. ಮತ್ತು ಇದು ಕಾನೂನಿನ ತೊಡಕಿದೆ. ಇದು ಎರಡರ ಮಧ್ಯೆ ಕೂಡ ಇವತ್ತು ಚರ್ಚೆ ಮಾಡಿ ಅದಕ್ಕೆ ಯಾಕೆಂತ ಹೇಳಿದ್ರೆ ಒಂದು ಈ ವರ್ಷಕ್ಕೆ ಸೀಮಿತವಾಗಿ ಅಂತಲ್ಲ, ಮುಂದೆ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ವಿಚಾರದೂ ಕೂಡ ಇದು ಸರಿಯಾದ ದಿಕ್ಕಿನಲ್ಲಿ ಏನು ಹೋಗುವ ರೀತಿಯಲ್ಲಿ ಏನು ನಮ್ಮ ಹಿರಿಯರು ಇವತ್ತು ನಮಗೆ ಆ ಬೇಡಿಕೆ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು, ಕಾನೂನು ಸಚಿವರ ಗಮನಕ್ಕೆ ತಂದು ಚರ್ಚಿಸಿ ಈ ಎರಡರ ಮಧ್ಯೆ ಪರಿಹಾರ ಕಾಣಲಿಕ್ಕೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ.